ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿರುತ್ತೇನೆ. ನಿಮಗೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ. ಪ್ರಸ್ತುತ ಭಾರತದಲ್ಲಿ ಮದುವೆಯಾಗಲು ಹುಡುಗಿಗೆ ಎಷ್ಟು ವಯಸ್ಸಿರಬೇಕು? ಆಪ್ಷನ್ ಅ 18 ವರ್ಷ, ಆಪ್ಷನ್ ಬ 19 ವರ್ಷ, ಆಪ್ಷನ್ 20 ವರ್ಷ, ಆಪ್ಷನ್ 21 ವರ್ಷ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ 21 ವರ್ಷ. ಹೆಂಡತಿ ಗಂಡನ ಯಾವ ಕಡೆ ಮಲಗುವುದರಿಂದ ಗಂಡನ ಆಯುಷ್ಯ ಹೆಚ್ಚಾಗುತ್ತದೆ? ಆಪ್ಷನ್ ಅ ಬಲಭಾಗ, ಆಪ್ಷನ್ ಎಡಭಾಗ, ಆಪ್ಷನ್ ಕಾಲು ಕೆಳಗೆ, ಆಪ್ಷನ್ ತಲೆ ಮೇಲೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಅ ಬಲಭಾಗ. ಊಟ ಮಾಡಿದ ನಂತರ ಸ್ನಾನ ಮಾಡಿದರೆ ಏನಾಗುತ್ತದೆ? ಆಪ್ಷನ್ ಅ ಅಜೀರ್ಣತೆ, ಆಪ್ಷನ್ ಮಲಬದ್ಧತೆ, ಆಪ್ಷನ್ ನಿದ್ರಾಹೀನತೆ, ಆಪ್ಷನ್ ಲೋ ಬಿಪಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಅ ಅಜೀರ್ಣತೆ.